ಅದರಿಂದ ಈಗ ನಮ್ಮ ಹೊಸ ಪೊಲೀಸ್ ಕಮಿಷನರು ಆಮೇಲೆ ಹೊಸ ಪೊಲೀಸ್ SP ನಮ್ಮ IG ಅವ್ರ ಜೊತೆಯಲ್ಲಿ ನಾವು ಮತ್ತು ಕೆಲವು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ನಾನು ಸ್ವಲ್ಪ ಎಲ್ಲ ಚರ್ಚೆ ಮಾಡಿದೆ. ಮತ್ತು ಯಾಕಂದರೆ ಹೊಸ ಇಬ್ಬರು ಬಂದಿರೋದ್ರಿಂದ ಅವ್ರ ಮೇಲೂ ಕೂಡ ಜವಾಬ್ದಾರಿ ಹೆಚ್ಚಿರ್ತದೆ. ಅವರು ಇಬ್ಬರು ಒಳ್ಳೆಯ ಒಂದು ಸಾಮರ್ಥ್ಯ ಇರುವಂಥ ಮತ್ತು ಇಲಾಖೆಯಲ್ಲಿ ಒಳ್ಳೆಯ ಹೆಸರು ಕೂಡ ಇದೆ ಅವರಿಗೆ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಇನ್ನೂ ಏನೇನು ಸಮಸ್ಯೆಗಳದೆಲ್ಲ ಸರಿಪಡಿಸುವಂಥದ್ದು ಮತ್ತು ಭದ್ರತೆಯ ವಿಚಾರದಲ್ಲಿ ಮತ್ತು ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ಮೇಲೆ ದಿಟ್ಟ ಕ್ರಮಗಳು ತಗೊಳ್ತಕ್ಕಂಥದ್ದು ಅದೆಲ್ಲ ಅವರಿಂದ ಮಾಡ್ತಕ್ಕಂಥ ಒಂದು ವಿಶ್ವಾಸ ಕೂಡ ನನ್ನಲ್ಲಿದೆ. ಮತ್ತು ಬಹುಶಃ ಜಿಲ್ಲೆಯಲ್ಲೂ ಕೂಡ ಅವ್ರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿರೋದ್ರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗಿಯೂ ಅದವರು ಯಶಸ್ವಿ ಆಗ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ರಾಜಕೀಯದ ಬೆಂಬಲ, ಅಂದರೆ ಒಂದು ಸರ್ಕಾರದ ಬೆಂಬಲ, ಅನೇಕ ಸಂದರ್ಭಗಳಲ್ಲಿ ಅವರ ಕೆಲಸ ನಿರ್ವಹಣೆ ಆಗುವಂಥ ಸಮಯದಲ್ಲಿ ಕೆಲವು ಹಸ್ತಕ್ಷೇಪ ಮಾಡುವಂಥದ್ದು ಮತ್ತು ರಾಜಕಾರಣ ಬೆರೆಸುವಂಥದ್ದಾಗ್ತದೆ. ಆ ರಾಜಕಾರಣ ಬೆರೆಸುವಂಥದ್ದಕ್ಕೆ ಅವಕಾಶನೇ ಇರಬಾರ್ದು. ಕಾನೂನು ಪ್ರಕಾರ ಏನು ಸರಿ ಇದೆ ಅದನ್ನು ಮಾಡಬೇಕು, ಕಾನೂನು ಪ್ರಕಾರ ಏನು ತಪ್ಪಾಗ್ತಾಯಿದೆ ಅದನ್ನು ಸರಿಪಡಿಸ್ಬೇಕು, ಅಷ್ಟೇ ಇರುವಂಥದ್ದು. ಇದರಲ್ಲಿ ಬೇರೆ ಇನ್ನೇನು ಕೂಡ ಇಲ್ಲಿಗೆ ಅವ್ರಿಗೆ ಸಮಸ್ಯೆ ಇಲ್ಲದೆ, ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಒಂದು ಪಾರದರ್ಶಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು ಅಂತಲೇ ನಮ್ಮ ಉದ್ದೇಶ ಇದೆ. ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಧೈರ್ಯವಾಗಿ ಕೆಲಸ ಮಾಡಿ ಅಂತ ಅವ್ರಿಗೂ ಕೂಡ ನಾನು ತಿಳಿಸಿದ್ದೇನೆ. ಇದು ಈಗ ನಾವು ಒಂದು ಹೆಜ್ಜೆ ತೊಗೊಂಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ ಮತ್ತು ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಆಗಿದೆ. ಅದು ಕೂಡ ಈ ಜಿಲ್ಲೆಯಲ್ಲಿ, ಅಂದರೆ ಈ 3 ಜಿಲ್ಲೆಗಳಿಗೆ ಅದು ಅದರ ಒಂದು ಪ್ರಯೋಜನ ಸಿಗ್ತದೆ. ಆದ್ದರಿಂದ ಇದು ಒಟ್ಟಾರೆ ಇದು ಖಂಡಿತವಾಗಿಯೂ ಸರ್ಕಾರದ ಗಮನ, ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು. ಕೋಮು ಘರ್ಷಣೆ, ಕೋಮು ಗಲಭೆ, ದ್ವೇಷ ಇದನ್ನು ನಾವು ತಡೆ ಹಿಡಿಯೋದಕ್ಕೆ, ಇದನ್ನು ನಿಯಂತ್ರಣ ಮಾಡೋದಕ್ಕೆ, ಇದನ್ನು ಹೋಗಲಾಡಿಸೋದಕ್ಕೆ ನಾವು ಅಂತಿಮವಾಗಿ ಆ ದಿಕ್ಕಿನಲ್ಲಿ ಹೋಗಬೇಕು. ಇವತ್ತು ಒಂದು ದಿವಸ, ನಾಳೆ ಒಂದು ವಾರ, ಒಂದು ವರ್ಷ, ಇದು ಒಂದು ವರ್ಷದ ಕೆಲಸನೂ ಅಲ್ಲ ಅಂತ ನಾನು ಹೇಳ್ತೀನಿ. ಇದು ಶಾಶ್ವತವಾದಂಥ ರೀತಿಯಾಗಿ ಆಗಬೇಕು. ಅದಕ್ಕೆ ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸನೂ ಆಗಬೇಕು. ಮತ್ತು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಯಾಕಂದರೆ ನನ್ನ ಪ್ರಕಾರ 98% ಜನರಿಗೆ ಶಾಂತಿ ಸುವ್ಯವಸ್ಥೆ ಬೇಕು. ಇನ್ನು 2% ಯಾರಿದ್ದಾರೆ ಅವ್ರಿಗೆ ಅವರ ಸ್ವಾರ್ಥಕ್ಕೋಸ್ಕರ, ಅವರ ರಾಜಕೀಯ ಲಾಭಕ್ಕೋಸ್ಕರ, ಅವರ ಸಂಘಟನೆಗೋಸ್ಕರ, ಅದಕ್ಕೋಸ್ಕರ ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇಂಥ ಸನ್ನಿವೇಶಗಳು ಅವ್ರಿಗೆ ಲಾಭದಾಯಕ. ಒಂದು ಹತ್ಯೆ ಆದರೆ ಅದರಿಂದ ಅವ್ರಿಗೆ ಬೆನಿಫಿಟ್ಟು, ಏನಾದರೂ ಒಂದು ಘರ್ಷಣೆ ಆದರೆ ಅದರಿಂದ ಅವ್ರಿಗೆ ಪ್ರಚಾರ, ಅವರ ಒಂದು ರಾಜ್ಯದಲ್ಲಿ ಸುದ್ದಿ ಆಗ್ತಾರೆ, ಅವ್ರ ಹೆಸರೆಲ್ಲ ಕಡೆ ಓಡಾಡ್ತದೆ. ಅವರು ಒಂಥರ ಕೆಲವರೆಲ್ಲ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಮಾತಾಡ್ತಾರೆ, ಏನೋ ಪಾಕಿಸ್ತಾನ್ಗೆ ಹೋಗಿ ಯುದ್ಧ ಮಾಡಿ ಪಾಕಿಸ್ತಾನಿ ಸೋಲ್ಜರ್ಸ್ನ ಸಂಹಾರ ಮಾಡಿ ಬಂದಂಗೆ ಮಾತಾಡ್ತಾರೆ. ಈ ಥರದ್ದೆಲ್ಲ ಅದಕ್ಕೋಸ್ಕರನೇ ನಮಗೆ 98% ಜನರ ಏನು ಅಪೇಕ್ಷೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇದು ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು, ಸಾಮರಸ್ಯ ಹೆಚ್ಚಾಗಬೇಕು, ಬೆಳಿಬೇಕು, ನಮ್ಮಲ್ಲಿ ಸಂಬಂಧಗಳು ಹತ್ತಿರ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಪ್ರಯತ್ನ ಮಾಡಬೇಕು. ಕಾನೂನು ಸುವ್ಯವಸ್ಥೆ ರಕ್ಷಣೆ ಉಳಿಸುವಂಥ ಅದು ಒಂದು ಬಹಳ ಮುಖ್ಯವಾದಂಥ ಭಾಗ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗ್ತದೆ. ಅದನ್ನು ಮುಂದಿನ ದಿವಸ ನಾನು ಕೂಡ ಚರ್ಚೆ ಮಾಡಿ ಯಾವ ರೀತಿಯಾಗಿ ಮನಸ್ಸುಗಳನ್ನು ಹತ್ತಿರ ತರ್ತಕ್ಕಂಥ ಸಾಧ್ಯ ಆಗ್ತದೆ, ಶಾಂತಿ ಸಭೆಗಳನ್ನು ಕರೆಸಿ ಬೇರೆಯವ್ರನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ನಾನು ಖಂಡಿತ ಮುಂದಿನ ದಿವಸಗಳು ಮಾಡ್ತೀನಿ. ನೋಡಿ, ನಾನು ಸಲಹೆ ಕೊಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಈ ದ್ವೇಷ ಭಾಷಣಗಳು ಏನಿದೆ ಇದು ಬಹಳಷ್ಟು ಇವತ್ತು ನಿರ್ಭೀತಿಯಿಂದ ಮಾತಾಡ್ತಕ್ಕಂಥದ್ದಾಗಿದೆ. ಮತ್ತು ಅವರಿಗೆ ಸುಲಭವಾಗಿ ಬೇಲ್ ಸಿಕ್ಕುವಂಥದ್ದು ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಅದನ್ನು ಯಾವುದೇ ರೀತಿಯ ಅದಕ್ಕೆ ಒಂದು ಸ್ಪಷ್ಟವಾದಂಥ ದಿಟ್ಟ ಅದಕ್ಕೆ ಒಂದು ಶಿಕ್ಷೆ ಆಗದೇ ಇರತಕ್ಕಂಥದ್ದು ಏನಾಗ್ತಾ ಇದೆ. ಅದರಿಂದ ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಈ ಸಂಯಮ ಮತ್ತು ಒಂದು ಗೌರವದಿಂದ ಮಾತಾಡಬೇಕಾಗಿರ್ತಕ್ಕಂಥದ್ದನ್ನು ಮಾತಾಡ್ದೇ ಪ್ರಚೋದನಕಾರಿಯಾದಂಥ ಭಾಷಣಗಳು ಹೆಚ್ಚಾಗ್ತಾ ಇದೆ. ಅದು ರಾಜಕೀಯ ಮುಖಂಡರುಗಳಿಂದನೂ, ಶಾಸಕರುಗಳಿಂದ, ಹಿರಿಯ ಮುಖಂಡರುಗಳಿಂದ ಅವರು ಕೂಡ ಆ ಥರ ಮಾತಾಡಿದಾಗ ಇನ್ನು ಅದನ್ನು ನೋಡಿ ಇನ್ನು ಬೇರೆ ಬೇರೆ ಈ ಸಂಘಟನೆಯವರು ಕೂಡ
ಒಂದು ವಿಪರೀತವಾದಂಥ ಮಾತುಗಳನ್ನು ಆಡ್ತಕ್ಕಂಥ ನೋಡ್ತಾ ಇದ್ದೀವಿ. ಅದು ಖಂಡಿತವಾಗಿಯೂ ಒಂದು ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಅದಕ್ಕೋಸ್ಕರ ಇನ್ನೂ ಕಠಿಣವಾದಂಥ ಕಾನೂನನ್ನು ಆಗಬೇಕು ಅಂತ ನಾನು ಮುಖ್ಯಮಂತ್ರಿಯವರು ಸಲಹೆ ಮಾಡಿದ್ದೇನೆ, ಗೃಹ ಸಚಿವರು ಕೂಡ ಸಲಹೆ ಮಾಡಿದ್ದೇನೆ. ಅದನ್ನು ಬರೋ ಅಧಿವೇಶನದಲ್ಲಾದರೂ ತರ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕಾನೂನು ಸಚಿವರ ಜೊತೆನೂ ಕೂಡ ಮಾತನಾಡಿ ಥ್ಯಾಂಕ್ ಯು. ಹೊಸ ಅಂದರೆ ಇರುವಂಥ ಕಾಯ್ದೆಗೆ ಇನ್ನೂ ಬಲಪಡಿಸುವಂಥದ್ದು ಅಥವಾ ಹೊಸ ಕಾಯ್ದೆ ಯಾವ ಥರ ಮಾಡೋಕ್ಕಾಗ್ತದೆ ಅದು ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಅದನ್ನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಅದರ ಅವಶ್ಯಕತೆ ಅಂತೂ ಇದೆ.